ಕೂಡ ಶುಭ ಮುಂಜಾನೆ. ಇವೊಂದು ಶುಭ ಮುಂಜಾನೆಯ ಸಂದರ್ಭದಲ್ಲಿ ಶುಭ ಕಾರ್ಯಕ್ರಮ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಇವತ್ತು ಈ ಒಂದು ಪರಿಸರದಲ್ಲಿ ಎಮರ್ಗಲ್ ಎನ್ನುವಂತಹ ಒಂದು ಪೆಟ್ರೋಲ್ ಬಂಕ್ ಅನ್ನು ಓಪನ್ ಮಾಡಬೇಕು ಎನ್ನುವಂತಹ ಒಂದು ಕನಸನ್ನು ಕಾಣ್ತಾ ಇರುವಂತಹ ಶ್ರೀಯುತ ರವಿ ನಾಯ್ಕ್ ಇವರ ಕನಸಿನಂತೆ ಅವರ ಕನಸು ಇವತ್ತು ನನಸಾಗ್ತಾ ಉಂಟು. ಸೊ ಅವರ ಕನಸಿನಂತೆ ಇವತ್ತು ವಿಶೇಷವಾಗಿ ಅವರ MRP ಅನ್ನ ಒಂದು ಪೆಟ್ರೋಲ್ ಬಂಕ್ ಇವತ್ತು ಉದ್ಘಾಟನೆಗೊಳ್ಳಲಿಕ್ಕೆ ಇದೆ. ಸೊ ಹಾಗಾಗಿ ಈ ಒಂದು ಶುಭ ಸಂದರ್ಭದಲ್ಲಿ ಇವತ್ತಿನ ನಮ್ಮ ಈ ಒಂದು ಉದ್ಘಾಟನೆಯ ಕಾರ್ಯಕ್ರಮದಲ್ಲಿ ಬಂದಿರುವಂತಹ ಎಲ್ಲ ಗಣ್ಯರನ್ನು ವೇದಿಕೆಗೆ ಕರೆಯುವಂತಹ ಒಂದು ಸುಂದರವಾದಂತಹ ಕ್ಷಣದಲ್ಲಿ ನಾವೆಲ್ಲರೂ ಕೂಡ ಕಾಯ್ತಾ ಇದ್ದೇವೆ. ಸೊ ವಿಶೇಷವಾಗಿ ಬಂಧುಗಳು, ಇವತ್ತಿನ ನಮ್ಮ ಈ ಒಂದು ಕಾರ್ಯಕ್ರಮದಲ್ಲಿ ಅತಿಥಿಯಾಗಿ ಪಾಲ್ಗೊಂಡಂತಹ ಅದೇ ರೀತಿ ಕಾರ್ಯಕ್ರಮದ ಮೊದಲಿಗೆ ಇವತ್ತಿನ ನಮ್ಮ ಈ ಒಂದು ಪೆಟ್ರೋಲ್ ಬಂಕ್ ಓನರ್ ಆಗಿರುವಂತಹ ಶ್ರೀಯುತ ರವಿ ನಾಯ್ಕ್ ಸರ್ ಅವರು ದಯಮಾಡಿ ವೇದಿಕೆಗೆ ಬರಬೇಕಾಗಿ ಕೇಳ್ಕೊಳ್ತಾ ಇದ್ದೇವೆ. ಅದೇ ರೀತಿ ನಮ್ಮ ಈ ಒಂದು ಕಾರ್ಯಕ್ರಮದಲ್ಲಿ ಇನ್ನೋರ್ವ ಅತಿಥಿಗಳು ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಯಾಗಿದ್ದಾರೆ. ಸೋಮೇಶ್ವರ ಪಟ್ಟಣ ಪಂಚಾಯತ್ನ ಅಧ್ಯಕ್ಷರು ಆಗಿರುವಂತಹ ಕಮಲಾ ಮೇಡಮ್ ಅವರು ದಯಮಾಡಿ ವೇದಿಕೆಗೆ ಬರಬೇಕಾಗಿ ಕೇಳ್ಕೊಳ್ತಾ ಇದ್ದಾರೆ. ಅದೇ ರೀತಿ ನಮ್ಮ MRPL ಪೆಟ್ರೋಲ್ ಬಂಕ್ ನ ಇನ್ನೋರ್ವ ಪಾರ್ಟ್ನರ್ ಆಗಿರುವಂತಹ ಇರ್ಷಾದ್ ಸರ್ ಅವರು ದಯಮಾಡಿ ವೇದಿಕೆಗೆ ಬರಬೇಕಾಗಿ ಕೇಳ್ಕೊಳ್ತಾ ಇದ್ದಾರೆ. ಅದೇ ರೀತಿ ಕೋಟಕರ್ ಪಟ್ಟಣ ಪಂಚಾಯತ್ ಶ್ರೀಮತಿ ದಿವ್ಯಾ ಶೆಟ್ಟಿ ಇವರು ಕೂಡ ವೇದಿಕೆಗೆ ಬರಬೇಕಾಗಿ ಕೇಳ್ಕೊಳ್ತಾ ಇದ್ದೇವೆ. ನಮ್ಮ ಸೋಮೇಶ್ವರ ಪುರಸಭೆಯ ಕೌನ್ಸಿಲರ್ ಆಗಿರುವಂತಹ ಶ್ರೀಯುತ ದೀಪಕ್ ಪಿಲ್ಲರ್ ಸರ್ ಇವರು ಕೂಡ ನಮ್ಮ ಈ ಒಂದು ಕಾರ್ಯಕ್ರಮದಲ್ಲಿ ಜೊತೆಯಾಗಿದ್ದಾರೆ. ಸೊ ಇವರು ಕೂಡ ಈ ಒಂದು ವೇದಿಕೆಗೆ ಬರಬೇಕಾಗಿ ಕೇಳ್ಕೊಳ್ತಾ ಇದ್ದಾರೆ. ಅದೇ ರೀತಿ ನಮ್ಮ ತಲಪಾಡಿ ಪಂಚಾಯತ್ನ ಅಧ್ಯಕ್ಷರಾಗಿರುವಂತಹ ಶ್ರೀಯುತ ಇಸ್ಮಾನ್ ಸರ್ ಅವರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಯಾಗಿದ್ದಾರೆ. ಸೊ ಇವರನ್ನು ಕೂಡ ಈ ಒಂದು ವೇದಿಕೆಗೆ ಬರಬೇಕಾಗಿ ಕೇಳ್ಕೊಳ್ತಾ ಇದ್ದೇವೆ. ಅದೇ ರೀತಿ ವಿಶೇಷವಾಗಿ ನಮ್ಮ ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ MRPL ಪೆಟ್ರೋಲ್ ಬಂಕ್ ನ ಚೀಫ್ ರೀಜನಲ್ ಮ್ಯಾನೇಜರ್ ಆಗಿರುವಂತಹ ಶ್ರೀಯುತ ಸ್ವಾಮಿ ಪ್ರಸಾದ್ ಸರ್ ಇವರು ನಮ್ಮ ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಯಾಗಿದ್ದಾರೆ. ಸೊ ಇವತ್ತಿನ ಕಾರ್ಯಕ್ರಮವನ್ನು ಉದ್ಘಾಟನೆ ಕೂಡ ಮಾಡಲಿಕ್ಕಿದ್ದಾರೆ. ಸೊ ಇವರು ಕೂಡ ಈ ಒಂದು ವೇದಿಕೆಗೆ ಬರಬೇಕಾಗಿ ಕೇಳ್ಕೊಳ್ತಾ ಇದ್ದಾರೆ. ಅದೇ ರೀತಿ ಕೋಟಕರ್ ಪಟ್ಟಣ ಪಂಚಾಯತ್ನ ಕೌನ್ಸಿಲರ್ ಆಗಿರುವಂತಹ ಐಸಕ್ ಸರ್ ಅವರು ಇವತ್ತಿನ ಕಾರ್ಯಕ್ರಮದಲ್ಲಿದ್ದಾರೆ. ಸೊ ಇವರು ಕೂಡ ಈ ಒಂದು ವೇದಿಕೆಗೆ ಬರಬೇಕಾಗಿ ಕೇಳ್ಕೊಳ್ತಾ ಇದ್ದಾರೆ. ಅದೇ ರೀತಿ ಮೈದೀನ್ ಸರ್ ಅವರು ಇವತ್ತಿನ ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಯಾಗಿದ್ದಾರೆ. ಸೊ ಇವರು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಬರಬೇಕಾಗಿ ಕೇಳ್ಕೊಳ್ತಾ ಇದ್ದಾರೆ. ಅದೇ ರೀತಿ ಇನ್ನೋರ್ವ ಅತಿಥಿಗಳು ನಮ್ಮೆಲ್ಲರ ಪ್ರೀತಿಯ ಅಶೋಕ್ ಸರ್ ಅವರು ನಮ್ಮ ಜೊತೆಯಾಗಿದ್ದಾರೆ. ಸೊ ಅವರು ಕೂಡ ಈ ಒಂದು ವೇದಿಕೆಗೆ ಬರಬೇಕಾಗಿ ಕೇಳ್ಕೊಳ್ತಾ ಇದ್ದಾರೆ. ಅದೇ ರೀತಿ ನಮ್ಮ ಲ್ಯಾಂಡ್ ಓನರ್ ಆಗಿರುವಂತಹ ವಿಜಯ್ ಕುಮಾರ್ ಸರ್ ಅವರು ಇದ್ದಾರೆ ಈ ಒಂದು ಕಾರ್ಯಕ್ರಮದಲ್ಲಿ. ಸೊ ಅವರನ್ನು ಕೂಡ ಈ ಒಂದು ವೇದಿಕೆಗೆ ಬರಮಾಡಿಕೊಳ್ತಾ ಇದ್ದಾರೆ. ಅದೇ ರೀತಿ ಇನ್ನೋರ್ವ ಅತಿಥಿಗಳು ವರಲಕ್ಷ್ಮಿ ವಿಜಯ ಮೇಡಮ್ ಇವರು ನಮ್ಮ ಜೊತೆಯಾಗಿದ್ದಾರೆ. ಸೊ ಇವರು ಕೂಡ ಈ ಒಂದು ವೇದಿಕೆಗೆ ಬರಬೇಕಾಗಿ ಕೇಳ್ಕೊಳ್ತಾ ಇದ್ದಾರೆ. ಸೊ ಅದೇ ರೀತಿ ನಮ್ಮ ಈ ಒಂದು ಕಾರ್ಯಕ್ರಮದಲ್ಲಿ ಇನ್ನೋರ್ವ ಅತಿಥಿಗಳು ನಮ್ಮ ಜೊತೆಯಾಗಿದ್ದಾರೆ. ಯಾದವ್ ಕೇಶವ್ ಸರ್, ಯಾದವ್ ಕೆ ಸಾಲಿಯನ್ ಸರ್ ಅವರು. ಸೊ ಅವರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಯಾಗಿದ್ದಾರೆ. ಸೊ ನೀವು ಕೂಡ ವೇದಿಕೆಗೆ ಬರಬೇಕಾಗಿ ಕೇಳ್ಕೊಳ್ತಾ ಇದ್ದಾರೆ. ಅದೇ ರೀತಿ ನಮ್ಮ ಕಾರ್ಯಕ್ರಮದ ಮನೆಯವರು ಬಿಂಗಣ ನಿಲಿತು ಹೇಳದಾದ ಶ್ರೀಯುತ ಶೇಷಪ್ಪ ಸಾಲಿನ್ ಸರ್ ನಮ್ಮ ಜೊತೆಯಾಗಿದ್ದಾರೆ. ಸೊ ಇವರು ಕೂಡ ಒಂದು ವೇದಿಕೆಗೆ ಬರಬೇಕಾಗಿ ಕೇಳ್ಕೊಳ್ತಾ ಇದ್ದಾರೆ. ಸೊ ಅಂಚನ ರಂಗನ ಅದೇ ರೀತಿ ಇನ್ನೋರ್ವ ಅತಿಥಿಗಳು ವಾಹಿದ್ ಸರ್ ಅವರು ನಮ್ಮ ಜೊತೆಯಾಗಿದ್ದಾರೆ. ಸೊ ಇವರು ಕೂಡ ಒಂದು ವೇದಿಕೆಗೆ ಬರಬೇಕಾಗಿ ಕೇಳ್ಕೊಳ್ತಾ ಇದ್ದಾರೆ. ಕಾರ್ಯಕ್ರಮ ಸುಂದರವಾಗಿ ನಿರ್ವಹಿಸಬೇಕು. ಅದೇ ರೀತಿ ನಮ್ಮ ಇನ್ನೋರ್ವ ಅತಿಥಿಗಳಾಗಿರುವಂತಹ ಶ್ರೀಯುತ ನೌಫಲ್ ಸರ್ ಅವರು ಕಾರ್ಯಕ್ರಮದಲ್ಲಿ ಜೊತೆಯಾಗಿದ್ದಾರೆ. ಸೊ ಇವರನ್ನು ಕೂಡ ಈ ಒಂದು ವೇದಿಕೆಗೆ ಬರಬೇಕಾಗಿ ಕೇಳ್ಕೊಳ್ತಾ ಇದ್ದಾರೆ. ನಮ್ಮೆಲ್ಲರ ಪ್ರೀತಿಯ ನಮ್ಮ ಆಡಿಟರ್ ಆಗಿರುವಂತಹ ಶ್ರೀಯುತ ಜಯರಾಜ್ ಸರ್ ಅವರು ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಯಾಗಿದ್ದಾರೆ. ಸೊ ಇವರು ಕೂಡ ಈ ಒಂದು ವೇದಿಕೆಗೆ ಬರಬೇಕಾಗಿ ಕೇಳ್ಕೊಳ್ತಾ ಇದ್ದಾರೆ. ಸೊ ಪ್ಲೀಸ್ ವೆಲ್ಕಮ್ ಸರ್. ಅದೇ ರೀತಿ ಇನ್ನೋರ್ವ ಅತಿಥಿಗಳು ಜಯಕರ್ ಶೆಟ್ಟಿ ಸರ್ ನಮ್ಮ ಜೊತೆಯಾಗಿದ್ದಾರೆ. ಸೊ ಇವರು ಕೂಡ ಒಂದು ವೇದಿಕೆಗೆ ಬರಬೇಕಾಗಿ ಕೇಳ್ಕೊಳ್ತಾ ಇದ್ದಾರೆ.
ಸುಂದರವಾದಂತಹ ಕಾರ್ಯಕ್ರಮ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಸೊ ವಿಶೇಷವಾಗಿ ನಮ್ಮೆಲ್ಲರ ಆಸೆಯಂತೆ ಇವತ್ತು MRPL ಎನ್ನುವಂತಹ ಒಂದು ಪೆಟ್ರೋಲ್ ಬಂಕ್ ನ ಒಂದು ಉದ್ಘಾಟನೆಯ ಒಂದು ಸುಂದರವಾದಂತಹ ಕ್ಷಣದಲ್ಲಿ ನಾವು ಎಲ್ಲರೂ ಕೂಡ ಕಾಯ್ತಾ ಇದ್ದೇವೆ. ಇದೀಗ ಈ ಒಂದು ಕಾರ್ಯಕ್ರಮದಲ್ಲಿ ಲೋಕಾರ್ಪಣೆ ಮಾಡುವಂತಹ ಒಂದು ಸುಂದರವಾದಂತಹ ಕ್ಷಣ. ಸೊ ಹಾಗಾಗಿ ಇವತ್ತಿನ ನಮ್ಮ ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಆಗಿರುವಂತಹ ಎಲ್ಲಾ ಗಣ್ಯಾತಿ ಗಣ್ಯರು, ಅದೇ ರೀತಿ ನಮ್ಮ ಪೆಟ್ರೋಲ್ ಬಂಕ್ ನ ಚೀಫ್ ಮ್ಯಾನೇಜರ್ ಆಗಿರುವಂತಹ ಸ್ವಾಮಿ ಪ್ರಸಾದ್ ಸರ್, ಅದೇ ರೀತಿ ಎಲ್ಲ ಗಣ್ಯಾತಿ ಗಣ್ಯರು ಸೇರಿಕೊಂಡು ಇವತ್ತಿನ ಕಾರ್ಯಕ್ರಮವನ್ನು ರಿಬ್ಬನ್ ಕಟ್ಟಿಂಗ್ ಮಾಡುವ ಮುಖಾಂತರ ಕಾರ್ಯಕ್ರಮವನ್ನು ಉದ್ಘಾಟಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಸೊ ಅದೇ ರೀತಿ ಇವತ್ತಿನ ಕಾರ್ಯಕ್ರಮದಲ್ಲಿ ಕಾರ್ಯಕ್ರಮ ಇಲ್ಲಿ ನಮ್ಮ ಪರಿಸರ MRPL ಪೆಟ್ರೋಲ್ ಬಂಕ್ ನಮ್ಮ ಈ ಒಂದು ಕಾರ್ಯಕ್ರಮದಲ್ಲಿ ಹಾಜರಿರುವಂತಹ ಶ್ರೀಯುತ ದೀಪಕ್ ಪಿಲ್ಲರ್ ಸರ್ ಅವರಿಗೆ ಹೂವನ್ನು ಕೊಟ್ಟು ಸ್ವಾಗತಿಸಬೇಕಾಗಿ ನಮ್ಮ ರವಿ ಸರ್ ಅವರಲ್ಲಿ ಕೇಳ್ಕೊಳ್ತಾ ಇದ್ದಾರೆ. ನಮ್ಮೆಲ್ಲರ ಪ್ರೀತಿಯ ಕಮಲಾ ಮೇಡಮ್ ಅವರು ನಮ್ಮ ಜೊತೆ ಆಗಿದ್ದಾರೆ. ಇವರಿಗೂ ಕೂಡ ಹೂವನ್ನು ಕೊಟ್ಟು ಸ್ವಾಗತಿಸಬೇಕಾಗಿ ಕೇಳ್ಕೊಳ್ತಾ ಇದ್ದಾರೆ. ನಮ್ಮ MRPL ನ ಚೀಫ್ ರೀಜನಲ್ ಮ್ಯಾನೇಜರ್ ಆಗಿರುವಂತಹ ಶ್ರೀಯುತ ಸ್ವಾಮಿ ಪ್ರಸಾದ್ ಸರ್ ಅವರಿಗೂ ಕೂಡ ಈ ಒಂದು ಹೂವನ್ನು ಕೊಟ್ಟು ಗೌರವಿಸಬೇಕಾಗಿ ಕೇಳ್ಕೊಳ್ತಾ ಇದ್ದೇನೆ. ವಿಶೇಷವಾಗಿ ಚಪ್ಪಾಳಿ ಬರ್ತದೆ, ಬಾರಿ ಖುಷಿ ಆಗುತ್ತೆ. ಇನಿ ಬಾರಿ ಪೂರ್ವ ಕಾರ್ಯಕ್ರಮ ಇನಿ ನಡೆದುಕೊಂಡು ನಮ್ಮ ಯುವಂಚಿ ಪರಿಸರಗಳು ಪಡ್ಕೊಳ್ಬೇಕಾಗಿ ಕೇಳ್ಕೊಳ್ತಾ ಇದ್ದೇನೆ. ಶ್ರೀಯುತ ಸ್ವಾಮಿ ಪ್ರಸಾದ್ ಸರ್, ಚೀಫ್ ರೀಜನಲ್ ಮ್ಯಾನೇಜರ್ MRPL. ಹಸೀನಾ ಸರ್ ನಮ್ಮ ಜೊತೆ ಆಗಿದ್ದಾರೆ. ಸೊ ಇವರಿಗೂ ಕೂಡ ಹೂವನ್ನು ಕೊಟ್ಟು ಗೌರವಿಸಬೇಕಾಗಿ ಕೇಳ್ಕೊಳ್ತಾ ಇದ್ದಾರೆ. ಇಲ್ಲಿ ನೋಡಿ ಸ್ಮೈಲ್. ಇಬ್ರಾಹಿಂ ಸರ್ ಬನ್ನಿ ನಮ್ಮನೆ ಕಾರ್ಯಕ್ರಮ ಪ್ಲೀಸ್. ಇವತ್ತು ನಾವು ಹೇಳಿದಂತೆ ನಮ್ಮ MRPL ನ ಚೀಫ್ ರೀಜನಲ್ ಮ್ಯಾನೇಜರ್ ಆಗಿರುವಂತಹ ಸ್ವಾಮಿ ಪ್ರಸಾದ್ ಸರ್ ನಮ್ಮ ಜೊತೆ ಆಗಿದ್ದಾರೆ. ಸರ್, ಇವತ್ತು ಈ ಒಂದು ಪರಿಸರದಲ್ಲಿ MRPL ಪೆಟ್ರೋಲ್ ಬಂಕ್ ಓಪನ್ ಆಗ್ತಾ ಉಂಟು. ತಾವೊಂದು ಎರಡು ಅನುಭವದ ಮಾತುಗಳನ್ನು ಆಗಬೇಕಾಗಿ ಕೇಳ್ಕೊಳ್ತಾ ಇದ್ದೇವೆ. ಪೆಟ್ರೋಕೆಮಿಕಲ್ಸ್ ಲಿಮಿಟೆಡ್ ಇದು ಭಾರತ ಸರ್ಕಾರದ ಉದ್ಯಮ. ಇದು ONGCಯ ಅಂಗಸಂಸ್ಥೆ. ಸೊ ನಾವು ಆ್ಯಕ್ಚುಲಿ ಕರ್ನಾಟಕದಲ್ಲಿರುವುದು MRPL ಒಂದೇ ರಿಫೈನರಿ. ಸೊ ಇಲ್ಲಿರುವ ಅದು 70% ಡಿಮಾಂಡ್ ನಾವು ಫಿಲ್ ಮಾಡ್ತಾ ಇದ್ದೇವೆ. ಸೊ MRPL ಏನಂದರೆ ರಿಟೇಲ್ ಮಾರ್ಕೆಟಿಂಗ್ ಮೊದಲು ಮಾಡ್ತಾ ಇರಲಿಲ್ಲ. ರಿಫೈನರಿ 25 ವರ್ಷದಿಂದ ಇಲ್ಲಿ ಕಾರ್ಯನಿರ್ವಹಿಸ್ತಾ ಇದೆ. ಈಗ ಏನಾಯಿತು ಅಂತ ಹೇಳಿದರೆ ರೀಸೆಂಟಾಗಿ ನಾವು MRPLನಿಂದ ಸ್ವಂತ ಪೆಟ್ರೋಲ್ ಪಂಪ್ ಮಾಡಿ
ಜನಗಳಿಗೆ ರಿಫೈನರಿಯಿಂದ ಡೈರೆಕ್ಟ್ ಡೆಲಿವರಿ ಹೋಗಬೇಕು ಅನ್ನೋ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಸ್ಟಾರ್ಟ್ ಮಾಡಿದ್ದೇವೆ. ಇದು MRP ಇದು 120ನೇ ಪೆಟ್ರೋಲ್ ಪಂಪ್. ಸೊ ಇಲ್ಲಿವರೆಗೆ 119 ಆಗಿದೆ, ಇದು 120ನೇದು. ಸೊ ನಾವು ಈಗ ಕರ್ನಾಟಕ, ಕೇರಳ ಮತ್ತು ತಮಿಳುನಾಡಲ್ಲಿ ಪ್ಲ್ಯಾನ್ ಮಾಡ್ತಾ ಇದ್ದೇವೆ. ಇನ್ ಫ್ಯೂಚರ್ ಆಂಧ್ರ ಪ್ರದೇಶಕ್ಕೂ ನಾವು ಎಕ್ಸ್ಪಾನ್ಷನ್ಗೆ ಟ್ರೈ ಮಾಡ್ತಾ ಇದ್ದೇವೆ. ಸೊ ಇಲ್ಲಿರುವ ಗ್ರಾಹಕ ಮಿತ್ರರಿಗೆ ನಮ್ಮದೆಲ್ಲ ಒಂದು ರಿಕ್ವೆಸ್ಟ್, ನೀವು ನಮ್ಮ ಈ ಉದ್ಯಮಕ್ಕೆ ಸಪೋರ್ಟ್ ಮಾಡಬೇಕು. ಈ RVPLs ಇನ್ನಷ್ಟು ಎತ್ತರ ಬೆಳೀಲಿಕ್ಕೆ ನಿಮ್ಮೆಲ್ಲರ ಸಹಕಾರ ಬೇಕು ನಮಗೆ. ಸೊ ಇಲ್ಲಿ ಏನಂದರೆ ನಾವು ಕ್ವಾಲಿಟಿ ಮತ್ತು ನಾವು ಕೊಡುವ ಕ್ವಾಂಟಿಟಿ ಬಗ್ಗೆ ತುಂಬ ಕೇರ್ ತಗೊಳ್ತೇವೆ. ಸೊ ಜನಗಳಿಗೆ ಡೆಫಿನೆಟ್ ಆಗಿ ಒಳ್ಳೆ ಪ್ರಾಡಕ್ಟ್ ಸಿಗ್ತಾ ಇದೆ. ಅದಕ್ಕಾಗಿ ನೀವೆಲ್ಲ ಸಪೋರ್ಟ್ ಮಾಡಿ ಅಂತ ನಿಮ್ಮ ಹತ್ರ ಕೇಳ್ಕೊಳ್ತಾ ಇದ್ದೇವೆ. ಥ್ಯಾಂಕ್ ಯು. ಸರ್ ಅವರು ನಮ್ಮ ಜೊತೆ ಆಗಿದ್ದಾರೆ. ಸೊ ದಯಮಾಡಿ ವೇದಿಕೆ ಬರಬೇಕು. ಸೊ ಇವರಿಗೂ ಕೂಡ ಹೂವನ್ನು ಕೊಟ್ಟು ಗೌರವಿಸಬೇಕಾಗಿ ಕೇಳ್ಕೊಳ್ತಾ ಇದ್ದೇನೆ. ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇವರನ್ನು ಕೂಡ ಹೂವನ್ನು ಕೊಟ್ಟು ಗೌರವಿಸಬೇಕಾಗಿ ಕೇಳ್ಕೊಳ್ತಾ ಇದ್ದಾರೆ. ನಮ್ಮ ಈ ಒಂದು ಕಾರ್ಯಕ್ರಮದ ದಿಮ್ಮನಲ್ಲಿ ತೆಗೆದುಕೊಂಡಂತಹ ಶ್ರೀಯುತ ದೀಪಕ್ ಪಿಲ್ಲರ್ ಸರ್ ದಯಮಾಡಿ ವೇದಿಕೆಗೆ ಬರ್ತೀರಿ. ಒಂದು ಎರಡು ಪಾತ್ರವನ್ನು ತನ್ನೋರು ಬಂದಿಕ್ಕೆ ಬಂದರು. ಕರ್ನಾಟಕ, ಕೇರಳ ಈ ಒಂದು ಗಡಿ ಭಾಗದ ಈ ಉಚ್ಚಿಲ ಪ್ರದೇಶದಲ್ಲಿ MRPL RVPLs ಇಲ್ಲಿ ಓಪನ್ ಆಗಿದೆ. ಇವತ್ತು ತುಂಬಾ ಸಂತೋಷದ ವಿಷಯ. ಯಾಕೆಂದ್ರೆ ಜನರ ಒಂದು ಆಶೆ, ಕನಸು ಈ ಒಂದು ಭಾಗದವರಿಗೆ ಈ MRPL ಅವರ ನಂತೂರು ಆ ಒಂದು ಪರಿಸರ ಬಿಟ್ಟು ನೆಕ್ಸ್ಟ್ ನಮ್ಗೆ ಇಲ್ಲಿಯೇ ಸಿಗುತ್ತೆ ಈ ಭಾಗದವರಿಗೆ. ಅದಕ್ಕಾಗಿ ಈ ಒಂದು ಮಾಲಕರಾದ ರವಿ ನಾಯ್ಕ್ ಅವರು ಮತ್ತೆ ಈ MRPL ನ ಎಲ್ಲ ಅಧಿಕಾರಿಗಳಿಗೆ ನಾನು ಶುಭವನ್ನು ಹೇಳುತ್ತಾ ಈ ಒಂದು ಸಂಸ್ಥೆ ಇನ್ನಷ್ಟು ಬೆಳಗಲಿ ಅಂತ ನಾನು ಹೇಳುತ್ತಾ ನನ್ನ ಮಾತನ್ನ ಕೊನೆಗೊಳಿಸ್ತೇನೆ. ನಮ್ಮೆಲ್ಲರ ಪ್ರೀತಿಯ ನಮ್ಮ MRPL ಪೆಟ್ರೋಲ್ ಬಂಕ್ನ ಮಾಲಕರೇ ಆಗಿರುವಂತಹ ನಮ್ಮೆಲ್ಲರ ಪ್ರೀತಿಯ ರವಿ ನಾಯ್ಕ್ ಸರ್ ಅವರು ಒಂದು 2 ಮಾತುಗಳನ್ನು ಆಡಬೇಕಾಗಿ ಕೇಳ್ಕೊಳ್ತಾ ಇದ್ದಾರೆ. ನಮ್ಮ ಇಲ್ಲಿ ಇದ್ದ ದೊಡ್ಡವರಿಗೆಲ್ಲರಿಗೆ ನಮಸ್ಕಾರ. ನಾನು ಇಲ್ಲಿ ನಮ್ಮೆಲ್ಲರಿಗೆ ಅನುಕೂಲ ಆಗಲಿ ಅಂತೇಳಿ ಇಲ್ಲಿ ಒಂದು ಪೆಟ್ರೋಲ್ ಬಂಕ್ ಮಾಡಿದ್ದೀನಿ. ನಿಮ್ಮೆಲ್ಲರದು ನಮ್ಮ ಮೇಲೆ ಪ್ರೀತಿ ಇರಬೇಕಂತ ನಾನು ತುಂಬ ಆಸೆ ಪಡ್ತೀನಿ. ಎಲ್ಲರದ್ದು ನಮ್ಮ ಮೇಲೆ ಪ್ರೀತಿ ಇರಬೇಕು. ನಾವು ನಿಮಗೆ ಸರ್ವಿಸ್ ಮಾಡಲಿಕ್ಕೆ ಇದು ಪೆಟ್ರೋಲ್ ಬಂಕ್ ಹಾಕಿದ್ವಿ. ಈ ಪೆಟ್ರೋಲ್ ಬಂಕ್ ಹಾಕಿದ್ದಕ್ಕೆ ನಮ್ಮ ಊರಿನವರಿಗೆ ಬರೋರಿಗೆಲ್ಲ ಅನುಕೂಲ ಆಗಲಿ ಅಂತೇಳಿ MRPL ಪೆಟ್ರೋಲ್ ಬಂಕಲ್ಲಿ ಡೀಲರ್ ಆಗಿದ್ದೀನಿ ನಾನು. ನಿಮ್ಮೆಲ್ಲ ಆಶೀರ್ವಾದ ನನಗೆ ಬೇಕಂತ ನಿಮ್ಮ ಕೈ ಧನ್ಯವಾದಗಳು ಹೇಳ್ತಾ ಇದ್ದೀನಿ. ಅಶೋಕ್ ಸರ್ ಅವರು ನಮ್ಮ ಜೊತೆ ಇರ್ತಾರೆ. ಸೊ ದಯಮಾಡಿ ಸರ್, ಸೊ ನೀವು ಕೂಡ ಒಂದು 2 ಮಾತುಗಳನ್ನು ಆಡಬೇಕಾಗಿ ಕೇಳ್ಕೊಳ್ತಾ ಇದ್ದೇನೆ. ಈ ಒಂದು ಸಮಾರಂಭದಲ್ಲಿ ಸೇರಿರುವಂತಹ ಎಲ್ಲ ನಾಗರಿಕ ಮಿತ್ರರೇ, RVPLsನ ಪಾಲುದಾರರಾದ ರವಿ ನಾಯ್ಕರವರೇ, ರಿಷಾದ್ರವರೇ ಹಾಗೂ ಇಲ್ಲಿ ಉಪಸ್ಥಿತಿರುವಂಥ ಎಲ್ಲ ಗ್ರಾಮದ ಎಲ್ಲ ಪಕ್ಷಗಳ ಮುಖಂಡರೇ, ಇವತ್ತು ತಲಪಾಡಿ, ಕೋಟೆಕಾರ್ ಮತ್ತು ಸೋಮೇಶ್ವರ ಇದು 3 ಜಂಕ್ಷನ್ ಪ್ಲೇಸ್. ಇದು ಸೋಮೇಶ್ವರ ಗ್ರಾಮ ಒಳಪಟ್ಟರು, ಅಕ್ಕಪಕ್ಕದಲ್ಲೇ ತಲಪಾಡಿ ಮತ್ತು ಕೋಟೆಕಾರ್ ಗ್ರಾಮ ಇದೆ. ಈ ಒಂದು ಪ್ರದೇಶದಲ್ಲಿ MRPLನ ಒಂದು ನೂತನ ಪೆಟ್ರೋಲ್ ಪಂಪನ್ನು ನಮ್ಮ ಇವರು ಉದ್ಘಾಟನೆ ಮಾಡಿದ್ದಾರೆ. ನಿಜವಾಗ್ಲೂ MRPL ಒಂದು ಊರಿನಲ್ಲೇ ಇರುವಂತಹ ಒಂದು ದೊಡ್ಡ ಸಂಸ್ಥೆ, ಹಲವಾರು ಜನರಿಗೆ ಉದ್ಯೋಗ ಕೊಟ್ಟಂತಹ ಸಂಸ್ಥೆ. ಈ ಒಂದು ಸಂಸ್ಥೆಯ ಒಂದು ಪೆಟ್ರೋಲ್ ಪಂಪ್ ಇಲ್ಲಿ ಆಗಿರುವಂಥದ್ದು ನಮಗೊಂದು ಸಂತೋಷದ ವಿಷಯನೇ. ಉತ್ತಮ ಗುಣಮಟ್ಟದಲ್ಲಿ MRPL ಯಾವತ್ತೂ ಹೆಸರುವಾಸಿಯಾಗಿರುವಂಥದ್ದು. ಹೀಗಾಗಿ ಈ ಒಂದು ಪೆಟ್ರೋಲ್ ಪಂಪ್ ಯಶಸ್ವಿಯಾಗಲಿ, ತಲಪಾಡಿ ಗ್ರಾಮಸ್ಥರ ಪರವಾಗಿ ಹಾಗೂ ಇಲ್ಲಿನ ಸ್ಥಳೀಯರ ಪರವಾಗಿ ನಾವು ಇದಕ್ಕೆ ಸಂಪೂರ್ಣ ಸಹಕಾರವನ್ನು ಕೊಡ್ತೇವೆ. ಈ ಉದ್ಯಮದ ಯಶಸ್ವಿಗೆ ನಾವು ಸಹ ಕೈ ಜೋಡಿಸ್ತೇವೆ ಅನ್ನೋ ಮಾತುಗಳನ್ನು ಹೇಳ್ತಾ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಧನ್ಯವಾದ. ತಲಪಾಡಿ ಪಂಚಾಯತ್ನ ಅಧ್ಯಕ್ಷರಾಗಿರುವಂತಹ ಶ್ರೀಯುತ ಇಸ್ಮಾಯಿಲ್ ಸರ್ ಅವರು ನಮ್ಮ ಜೊತೆ ಆಗಿದ್ದಾರೆ. ಸೊ ನೀವು ಕೂಡ ಸರ್ ಒಂದು 2 ಮಾತುಗಳನ್ನು ಆಡಬೇಕಾಗಿ ಕೇಳ್ಕೊಳ್ತೇವೆ. ಎಲ್ಲರಿಗೂ ನಮಸ್ಕಾರ. RV ಪೆಟ್ರೋಲ್ ಪಂಪ್ ಇದರ ಈಗಾಗಲೇ ನಮ್ಮ MRPLನ ಚೀಫ್ ಆಫೀಸರ್ ಆಗಿರುವಂಥ ಸ್ವಾಮಿ ಪ್ರಸಾದ್ ಅವರು ಹೇಳಿದರು, 120ನೇ ಘಟಕ ಇದು ಉದ್ಘಾಟನೆ ಆಗ್ತದೆ. ಈ ಕಾರ್ಯಕ್ರಮದ ಸಮಾರಂಭ ವೇದಿಕೆ ಮೇಲಿರುವ ಈ
ಸಂಪೂರ್ಣ ಮಾಲಕರಾದ ರವಿ ಸರ್ ಅವರೇ, ಇನ್ನೊಬ್ಬ ಮಾಲಕರಾದ ಇರ್ಷಾದ್ ಅವರೇ, MRPL ಚೀಫ್ ಆಫೀಸರ್ ಅವರೇ, ವೇದಿಕೆಯಲ್ಲಿರುವಂಥ ಎಲ್ಲ ಗಣ್ಯರೇ, ಮುಂಭಾಗದಲ್ಲಿರುವಂಥ ಎಲ್ಲ ಊರಿನವರೇ, ಎಲ್ಲ ಗ್ರಾಮ ಪಂಚಾಯತ್ ಅಧ್ಯಕ್ಷರೇ, ಈಗಾಗಲೇ ನಮ್ಮ ಅಷ್ಟಪ್ನವರು ಮತ್ತು ಚೀಫ್ ಆಫೀಸರು ಇನ್ನು ಮಾಲಕರು ಎಲ್ಲ ಮಾತಾಡಿದ್ದಾರೆ. ನಾನು ಜಾಸ್ತಿ ಸಮಯ ತಗೊಳ್ಳೋದಿಲ್ಲ, ಒಂದೆರಡು ಮಾತನ್ನು ನಿಮ್ಮನ್ನ ಮುಂದೆ ಇಡ್ಲಿಕ್ಕೆ ಇಚ್ಛೆ ಪಡ್ತಾರೆ. ಯಾಕಂತ ಹೇಳಿದ್ರೆ ನಮ್ಮ ಅಷ್ಟಪ್ನವರು ಹೇಳಿದ ಹಾಗೆ ಕೇರಳ ಮತ್ತು ಕರ್ನಾಟಕದ ಗಡಿ ಭಾಗದಲ್ಲಿ ಇದೊಂದು ಅತ್ಯುತ್ತಮವಾದ ಒಂದು ಪಂಪು ಉದ್ಘಾಟನೆಗೊಂಡಿದೆ. ಹಾಗಾಗಿ ನಾವೆಲ್ಲರೂ, ನನಗೆ ಮೊದಲು ಹೇಳಲಿಕ್ಕಿರೋದು ನಮ್ಮ ಈ ಪಂಪಿನ ಸ್ಟಾಪ್ ಹತ್ರ ಎಲ್ಲ ಇರೋದು ನಿಮ್ಮ ಕೈಯಲ್ಲಿ. ಅಂದರೆ ಮಾಲಕರು ಹಲವಾರು ತರಬೇತಿಯಲ್ಲಿ ಆಚೆ ಓಡ್ತಾರೆ, ಈಚೆ ಓಡ್ತಾರೆ. ಒಂದಾದ್ರು ನೀವು ಗಾಡಿ ಬಂದ ತಕ್ಷಣ ಒಳ್ಳೆ ಗುಣಮಟ್ಟದ ಸರ್ವಿಸ್ ಕೊಡಬೇಕು ಅವರಿಗೆ. ಒಂದು ಗಾಡಿಯು ಕೀ ನಿಲ್ಲಿಸಕ್ಕೆ ಬಿಡಬಾರ್ದು. ಬಂದ ತಕ್ಷಣ ಹಾಕಿ ಕಳಿಸಿದರೆ ಮಾತ್ರ ಇರಬಹುದು. ಅದು ಅಲ್ಲದೆ ಅವರಲ್ಲಿ ಪ್ರೀತಿ, ಯಾವಾಗಲೂ ನಿಮ್ಮ ಮುಖದಲ್ಲಿ ನಗುಮುಖ. ಆ ಕಸ್ಟಮರ್ ಒಂದ್ಸಲ ಬಂದರೆ ಇನ್ನು ಯಾವ ಕಡೆಗೆ ಅವನು ಹೋಗಬಾರ್ದು. ಆ ರೀತಿಯಲ್ಲಿ ನೀವು ಅವ್ರ ಹತ್ರ ವರ್ತಿಸಬೇಕಂತ ಈ ಸಂದರ್ಭದಲ್ಲಿ ಹೇಳ್ತಾ, ಇನ್ನೊಂದು ನಮ್ಮ ಚೀಫ್ ಆಫೀಸರ್ ಮಾಡಬೇಕು. ಅವ್ರಿಗೇನು ಹೇಳಬೇಕಂತಿಲ್ಲ, ಕ್ಷಮಿಸಬೇಕು. ಯಾಕಂತ ಹೇಳಿದ್ರೆ ಇಲ್ಲಿ ಯಾವಾಗ ಇದು ನಮ್ಮ ಡೀಸೆಲ್ ಪೆಟ್ರೋಲ್ ಕಾಲಾಗುತ್ತೆ ತಕ್ಷಣ ಒಂದು 5 ನಿಮಿಷ ಕಾಲದಲ್ಲಿ ಇಲ್ಲ ಅಂತ ಒಂದು ಶಬ್ದ ಬರಬಾರ. ಸೊ ಹಾಗಾಗಿ ನೀವು ಕೂಡ ಅವರೊಟ್ಟಿಗೆ ಉತ್ತಮ ಗುಣಮಟ್ಟದಲ್ಲಿ ಸಹಕರಿಸಬೇಕು. ಮತ್ತು ಊರಿನ ಎಲ್ಲರೂ, ನೀವು, ನಿಮ್ಮ ಫ್ರೆಂಡ್ಸ್ಗಳು, ನಿಮ್ಮ ಸಂಬಂಧಿಕರು, ಎಲ್ಲೆಲ್ಲಿದ್ದಾರೆ ಎಲ್ಲರೂ ಇಲ್ಲಿ ಒಳ್ಳೆಯ ಒಂದು ಉತ್ತಮವಾದ ಪಂಪ್ ಓಪನ್ ಆಗಿದೆ. ಹಾಗಾಗಿ ನೀವು ಇಲ್ಲಿ ಪೆಟ್ರೋಲ್ ಹಾಕಿಸಬೇಕು, ಉತ್ತಮ ಗುಣಮಟ್ಟದ ಆಯಿಲ್ ಸಿಗ್ತದೆ ಅಂತ ಹೇಳಿ ಅವರಿಗೆ ನೀವು ಮನವರಿಕೆ ಮಾಡಿಕೊಡಬೇಕಂತ ಹೇಳಿಕೊಂಡು, ಭಗವಂತನು ಇದನ್ನು ಅತ್ಯಂತ ಎತ್ತರಕ್ಕೆ ಏರಿಸಿ ಒಳ್ಳೆಯ ಯಶಸ್ವಿಗೊಳಿಸಲೆಂದು ಆ ಭಗವಂತನಲ್ಲಿ ಪ್ರಾರ್ಥಿಸುತ್ತಾ ಅವಕಾಶಕ್ಕಾಗಿ ಧನ್ಯವಾದಗಳನ್ನು. ಮಾತಿಗೆ ವಿರಾಮ. ಜೈ ಭಾರತ್. ಅದೇ ರೀತಿ ವಿಶ್ವಾಸ ಮತ್ತು ಬಂಧುಗಳು, ಬಹಳ ಸುಂದರವಾದಂತಹ ಕಾರ್ಯಕ್ರಮ. ನಮ್ಮ RV ಫ್ಲೂಯೆನ್ಸ್ನ ನಮ್ಮ ರವಿ ಸರ್, ಅದೇ ರೀತಿ ನಮ್ಮ ವಿಶ್ವ ಸರ್ ಅವರ ನೇತೃತ್ವದಲ್ಲಿ ಇವತ್ತು MRPL ಪೆಟ್ರೋಲ್ ಬಂಕ್ ಇದೊಂದು ಪರಿಸರ ಸರಿ ಹೇಳಿದಂತೆ ನಂತರ ಬಿಟ್ಟರೆ ಸೀದಾ ನಾವು ಕೇರಳಕ್ಕೆ ಹೋಗುವ ಹೈವೇಯಲ್ಲಿ ಸಿಗುವಂತಹ ಪೆಟ್ರೋಲ್ ಬಂಕ್ ಇದು MRPL ಪೆಟ್ರೋಲ್ ಬಂಕ್. ತುಂಬಾ ಪೆಟ್ರೋಲ್ ಬಂಕ್ ಕಾಣಬಹುದು. ಸೊ ಇದರ ಆಸೆ ಅಂತ ಇವತ್ತು MRPL ಪೆಟ್ರೋಲ್ ಬಂಕ್ ಇಲ್ಲಿ ಉದ್ಘಾಟನೆ ಆಯಿತು. ಸೊ ಈ ಒಂದು ಕಾರ್ಯಕ್ರಮದ ಎಲ್ಲ ಗಣ್ಯಾತಿ ಗಣ್ಯರು ಸೇರಿಕೊಂಡು ಬಹಳ ಸುಂದರವಾಗಿ ಇವತ್ತು ಇದೊಂದು ಪೆಟ್ರೋಲ್ ಬಂಕ್ ಅನ್ನು ಗ್ರ್ಯಾಂಡ್ ಆಗಿ ಸೆರೆಮನಿ ಓಪನಿಂಗ್ ಮಾಡಿದ್ರು. ಸೊ ಹಾಗಾಗಿ ಎಲ್ಲರಿಗೂ ಕೂಡ ಧನ್ಯವಾದ ಕೊಡ್ತಾ, ವಿಶೇಷವಾಗಿ ಇವತ್ತಿನ ಕಾರ್ಯಕ್ರಮದಲ್ಲಿ ಬಂದಂತಹ ಅತಿಥಿಗಳು, ಸೊ ಅದೇ ರೀತಿ ಬಂದಂತಹ ಮೀಡಿಯಾದವರು ಕೂಡ ಇವತ್ತಿನ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ನಮ್ಮ ಜೊತೆಯಾಗಿದ್ದಾರೆ. ಸೊ ಅವರಿಗೂ ಕೂಡ ಧನ್ಯವಾದಗಳನ್ನು ಕೋರ್ತಾ, ಅದೇ ರೀತಿ ಕಾರ್ಯಕ್ರಮದ ಮೀಡಿಯಾದವರಾಗಿರುವಂತಹ ಪ್ರಸಾಕುರು ಅಂಚನಿ ಅಬ್ಬಕ್ಕ ದೇವಿ, ಸೊ ಕೂಡ ಧನ್ಯವಾದಗಳನ್ನು ಕೋರ್ತಾ, ಅದೇ ರೀತಿ ಕಾರ್ಯಕ್ರಮಕ್ಕೆ ಬಂದಂತ, ಅದೇ ರೀತಿ ನಿಮ್ಮೆಲ್ಲರ ಸಪೋರ್ಟ್ ಇದ್ರೆ ಮಾತ್ರ ಬಹಳ ಸುಂದರವಾಗಿ ಮೂಡಿ ಬರುತ್ತೆ.